ಊಟ ಬೇಕಾ ಅನ್ನ ಬೇಕಾದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನಾನಿವತ್ತು ಪಬ್ಲಿಕಲ್ಲಿ ಬಂದು ಮಾತಾಡೋಕ್ಕೆ ಮಾಡಿದ್ದು ನೀವು, ನಾನಲ್ಲ. ಕರೆದು ವಾರ್ನಿಂಗ್ ಮಾಡಿದೆ ನಿಮಗೆ. ಎಲ್ಲ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಪಾಪ ಪ್ರತಿಯೊಂದು ಒಂದೊಂದು ಸವಲತ್ತು ಸರ್ಕಾರದ ಸಿಕ್ಲಿಕ್ಕೆ ಅಂತ ಬಂದು ಇಲ್ಲಿ ನಿಮ್ಮ ಕೈಕಾಲ ನಿಮಗೆ ಅಂಗಲ್ ಚಾಚಬೇಕು. ಅವರು ಅವರ ಹಕ್ಕು, ಇಲ್ಲಿ ಏನು ಬೇಕಾದನ್ನು ಪಡ್ಕೊಳ್ಳುವಂಥದ್ದು. ನೋಡ, ಒಂದು ತಾಯಿ ಪಾಪ ಗರ್ಭಿಣಿ ಹೆತ್ತು 1 ತಿಂಗಳಾಗಲಿಲ್ಲ ಅಂತ ನಿಮಗೆ ಫೋನ್ ಮಾಡಿದ್ದಾರೆ, ಇವತ್ತು ಕಳಿಸ್ಲಿಕ್ಕೆ ಹೇಳಿದ್ದಾರೆ ಪಂಚಾಯತ್ ಅಧ್ಯಕ್ಷರ ಹತ್ರ. ನೀನೀಗ ಆಗುದಿಲ್ಲ ಅಂತ ಹೇಳ್ತೇನೆ. ಯಾರದು? ಯಾರು ಟೋಕನ್ ಕೊಟ್ಟರು? ಯಾರು ಆಗುದಿಲ್ಲ ಅಂತ ಹೇಳಿದ್ದು? ಹೆಡ್ಡೆಯವರೇ ಯಾರು ಹೇಳಿದ್ದು? ಗರ್ಭ ಮಲಗಿದ ಹೆರಿಗೆ ಮಾಡಿ ಮಲಗಿದ ಹೆಂಗಸನ್ನು ಇಲ್ಲಿ ಬಂದು ಏರ್ ಬನ್ನಿಯರು ನೀವಲ್ಲ ಬರ್ಲಿಕ್ಕೆ ಹೇಳಿದ್ದು. ಇಲ್ಲ, ಏರ್ ನಿರ್ಬನ್ನಿ, ಏರ್ ಟೋಕನ್ ಇರ್ಬೇಕು, ಟೋಕನ್ ಇರ್ಬೇಕು. ಏರ್ ಲಿಪ್ಪಲ್ಲಿ ಲಿಪ್ಲಲ್ಲಿ ಏರ್ ಯಶೋಧ ಟೋಕನ್ ಇರ್ಬೋದು. ಇಂಜಿನಿಯರ್ ಬರ ಬರ್ಪಣ ಅಂತ ನಿಮಗೆ ಕಣ್ಣು ತೋಜ ನಿಖಲು ಕೊರ್ಪಿನ ಕರೆಕ್ಟ್ ಕೊರ್ಲಿ ಮೇಲೆ ಮತ್ತೆ ಸರಿಯಾಗಿ ಹೆಂಚಿನ ಎಂಟು ಬೈದ್ರೆ ಸಪ್ರೇಟ್ ಲೆಕ್ಕ ತೋಲ್ಪ ಎಂಟು ವಿಡಿಯೋ ಮಂತಕನ ಇದ್ದೇನೆ. ಇಡೀ ದಿನ ಫೋನ್ ಉಡಲ್ಲ ನಿಖಲು ಪಾಪ ಹಾಕಲು ಬತ್ತ ಬೋಲು ಕ್ಯೂ ಅಂತೇವೆ. ಫೋನ್ ಏನಾಂಡ ನಿಖಲು ಉಲಾಯ್ 11 ರೂಪಾಯಿ ತೂಪೆ ಏನಾಂಡ ಫೋನ್ ಉಲಾಯ್ 11 ಬರ್ತಾಡ ನಿಖಲು ಏರ್ಲ ಫೋನ್ ಕಣದಲ್ಲಿ ಫೋನ್ ಚೀರ ಹೊಡ್ತಿದ್ದು ಬರೋದು. ಮಧ್ಯಾಹ್ನ ಆಫ್ ಟೈಮ್ ಮಾತ್ರ ಫೋನ್ ತೆಪ್ಪೋಡು.